ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದಲ್ಲಿ ದಲಿತ ಮಹಿಳೆ ಸೂಕ್ತ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಸಾವನ್ನಪ್ಪಿರುವ ಘಟನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಇದು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ನಡೆದಿರುವ ಘಟನೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನಮ್ಮ ಘನ ಸರ್ಕಾರ ಏನು ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿ ಕೊಡಗೇನಹಳ್ಳಿ ಮಿಡಿಗೇಶಿ ವ್ಯಾಪ್ತಿಯ ಕುಗ್ರಾಮಗಳಲ್ಲಿ ಅನೇಕ ನಿರ್ಗತಿಕರು, ಬಡವರು, ಅಸಹಾಯಕರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ರೋಗಿಗಳು ಸಕಾಲಕ್ಕೆ ಆರೋಗ್ಯ ಸವಲತ್ತುಗಳು ದೊರಕ್ತಾ ಇಲ್ಲ. ಅವರು ಸಕಾಲಕ್ಕೆ ಏನೇ ಒಂದು ಇಮಿಡಿಯೇಟ್ಲಿ ಕೆಲವು ಉಸಿರಾಟದ ತೊಂದರೆಗಳಿರ್ಬೋದು, ಆಕ್ಸಿಡೆಂಟ್ ಇರೋ ಅಪಘಾತಗಳಿರ್ಬೋದು, ಅನೇಕ ಸಮಸ್ಯೆ, ಗರ್ಭಿಣಿ ಸಮಸ್ಯೆಗಳು ಇರ್ಬೋದು. 108ಗೆ ನಾವು ಫೋನ್ ಮಾಡಿದಾಗ ಈ ಭಾಗದಲ್ಲಿ ಆಂಬುಲೆನ್ಸ್ಗಳು ದೊರೀತಾ ಇಲ್ಲ. ನಮ್ಮ ಐಡಿಹಳ್ಳಿ ಭಾಗದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆಂಬುಲೆನ್ಸ್ ಇಲ್ಲ. ಮತ್ತು ಬೇರೆ ತುರುವೇಕೆರೆ, ತುಮಕೂರು, ಗೌರಿಬಿದನೂರು ಕಡೆಯಿಂದ ಆಂಬುಲೆನ್ಸ್ ಬರಬೇಕಾಗುತ್ತೆ. 1 ಗಂಟೆ 2 ಗಂಟೆ ತಡವಾಗಿ, ಮತ್ತು ಅದು 108 ಹೆಲ್ಪ್ಲೈನು ಸಮೇತ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಸ್ಟೇಟ್ ಪಾಲಿಸಿ ಅಂತಾರೆ. ಸ್ಟೇಟಲ್ಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಎಲ್ಲ ನಮ್ಮ ವಿಧಾನ ಪರಿಷತ್ ಸದಸ್ಯರು, MLAಗಳು ಇದ್ರ ಬಗ್ಗೆ ಗಮನ ಹರಿಸಿ ಬಡಪಾಯಿಗಳ ಜೀವಗಳಿಗೆ ಬೆಲೆ ತೆತ್ತಬೇಕು. ಅವರಿಗೆ ಪರಿಹಾರಗಳು, ಈ ಆರೋಗ್ಯ ಸಮಸ್ಯೆಗಳು ಅನ್ನೋದು ಒಂದೊಂದು ನಿಮಿಷನೂ ಒಂದೊಂದು ಉಸಿರಾಟದ ಸಮಸ್ಯೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. 60 ವರ್ಷ ವಯಸ್ಸಿನ ಜಯಮ್ಮನವರು ಶನಿವಾರ ರಾತ್ರಿ ಅಸ್ವಸ್ಥಗೊಂಡಿದ್ದರು. ತಕ್ಷಣವೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ಸರಿಯಾದ ಸ್ಪಂದನೆ ಸಿಕ್ಕಿರಲಿಲ್ಲ. ಮಧುಗಿರಿ THO ಅವರಿಗೆ ದೂರವಾಣಿ ಮುಖಾಂತರ ವಿಷಯ ತಿಳಿಸಿದ್ದಾರೆ. ಆದರೆ THOಗೆ ಕರೆ ಮಾಡಿದಾಗ ಅವರು ಇಂದು ಎಲ್ಲ ಕಡೆಯಲ್ಲೂ ಇದೇ ಸಮಸ್ಯೆ ಇದೆ ಎಂದು ಉಡಾಫೆಯ ಉತ್ತರ ನೀಡಿದ್ದಾರೆ. ಬಳಿಕ ಬೇರೊಂದು ಕಡೆಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಆಂಬ್ಯುಲೆನ್ಸ್ ಬರುವುದಕ್ಕಿಂತ 15 ನಿಮಿಷಕ್ಕಿಂತ ಮೊದಲು ಜಯಮ್ಮ ಅವರು ಕೊನೆ ಉಸಿರೆಳೆದಿದ್ದಾರೆ ಎಂದು ಜಯಮ್ಮನವರ ಕುಟುಂಬಸ್ಥರು ಹೇಳಿದ್ದಾರೆ. ನಮ್ಮ ತಾಯಿ ಹೆಸರು ಜಯಮ್ಮ ಅಂತ. 6 ಗಂಟೆಯಿಂದ 7ವರೆಗೆ ತಾಯಿಗೆ ಜಾಸ್ತಿ ಸೀರಿಯಸ್ ಆಯಿತು. 7ವರೆಗೆ ನಾವು ಅವಾಗ ಆಂಬುಲೆನ್ಸ್ಗೆ ಫೋನ್ ಮಾಡಿದೆ. ಅವರು ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ, ತುಮಕೂರಿಂದ ಬರ್ತೇವೆ ಅಂತ ಅವ್ರು ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ತಾಯಿಗೆ ಜಾಸ್ತಿ ಹೊಟ್ಟೆ ನೋವು ಬಂದುಬಿಟ್ಟು ಹೊಡ್ಕೊಂಡು ಜಾಸ್ತಿ ಸೀರಿಯಸ್ ಆಗಿಬಿಟ್ಟು ಮತ್ತು ನಾವು ಬರೋಷ್ಟಿಗೆ ಆಂಬುಲೆನ್ಸ್ ಇದಾಯಿತು, ಸತ್ತೋಯ್ತು. ಐಡಿಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೂ ಸ್ಥಳೀಯರ ಪಾಲಿಗೆ ಇಲ್ಲದಂತಾಗಿದೆ. ಸರಿಯಾದ ಸಮಯಕ್ಕೆ ಆರೋಗ್ಯ ಸೇವೆಗಳು ಸಿಗದಿದ್ರೆ ಆರೋಗ್ಯ ಕೇಂದ್ರಗಳ ಪ್ರಯೋಜನವೇನು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಬಡವರು ಕೇವಲ ವೋಟ್ ಹಾಕಲು ಮಾತ್ರವೇ ಬೇಕಿರುವುದು, ಅವರಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆಗಳನ್ನು ಯಾಕೆ ಒದಗಿಸುವುದಿಲ್ಲ ಎಂದು ಜನರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಅಬೀದ್, ಮಧುಗಿರಿ. ನಮ್ಮ ಸಮಸ್ಯೆಗಳಿಂದ ನರಳಾಡ್ತಾರೆ. ಅವಾಗ ಅವಶ್ಯಕ ಆಂಬುಲೆನ್ಸ್ ಬೇಕಾಗುತ್ತೆ. ತತ್ಕ್ಷಣ ಆಂಬುಲೆನ್ಸ್ ಒಂದು ಸಿಕ್ಕಿದ್ರೆ ಅವ್ರ ಪ್ರಾಣ ಉಳಿತೈತೆ. ಆರೋಗ್ಯ ಸೇವೆಗಳು ಸಮೇತ ಆರೋಗ್ಯ ಕೇಂದ್ರಗಳಲ್ಲಿರ್ಬೋದು, ತಾಲೂಕು ಕೇಂದ್ರಗಳಲ್ಲಿರ್ಬೋದು, ಜಿಲ್ಲಾ ಕೇಂದ್ರದಲ್ಲಿರ್ಬೋದು, ಆಸ್ಪತ್ರೆಗಳು ಕರೆಕ್ಟಾಗಿ ಕಾರ್ಯನಿರ್ವಹಿಸಿದ್ದೆ ಆದರೆ ಯಾವುದೇ ಒಂದು ಜೀವ ಪ್ರಾಣಿ ಹಾನಿ ಆಗಲ್ಲ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ, ಯಾರೂ ಮಾನಿಟ್ರಿಂಗ್ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಮಾನ್ಯ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಬಡವ್ರ ಬಗ್ಗೆ ಕಾಳಜಿ ಇರಲಿ, ನಿಮಗೆ ಬಡವ್ರ ಬಗ್ಗೆ ಕನಿಕರ ಇರಲಿ. ನೀವು ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಬೆಲೆ ಕೊಡ್ತೀರಿ, ವಾಚ್ ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ಆದರೆ ಇವತ್ತು ನಮ್ಮ ಜಯಮ್ಮ ಅನ್ನೋ ಒಂದು ತಾಯಿ, ನಮ್ಮ ದೊಡ್ಡಮ್ಮವರು ತೀರೋಗಿದ್ದಾರೆ. ಅವ್ರಿಗೆ ಬೆಲೆ ಯಾರು ಕಟ್ಟೋರು? ಆ ಕುಟುಂಬಕ್ಕೆ ಯಾರು ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡೋರು ಯಾರು? ನಿಮಗೆ ನಮ್ಮ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಇಲ್ಲೇವರೆಗೂ ಯಾವುದೋ ಒಬ್ಬ ಅಧಿಕಾರಿ, ಯಾವುದೋ ಒಬ್ಬ ತಾಲೂಕು ಅಧಿಕಾರಿ ಇರ್ಬೋದು, ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿರ್ಬೋದು, ಬಡವರು ಸತ್ರೆ ಇಲ್ಲಿ ಯಾರು ದಿಕ್ಕಿಚಾರಿಸೋರಿಲ್ಲ. ಆದರೆ ಶ್ರೀಮಂತರು ಸತ್ರೆ ಕ್ಷಣಕ್ಕೂ ಅಬ್ಸರ್ವ್ ಮಾಡ್ತೀರಿ, ಸಾವಿರಾರು ಜನ ಹೋಗ್ತೀರಿ, ಎಲ್ಲ ಜನಪ್ರತಿನಿಧಿಗಳು ಅಟೆಂಡ್ ಮಾಡ್ತೀರಿ. ಆದರೆ ನಮ್ಮ ಬಡವರಿಗೆ ಬೆಲೆ ಇಲ್ವಾ? ನಮ್ಮ ಬಡವರಿಗೆ ಒಂದು ಸಾಂತ್ವನದ ಒಂದು ಸೂಚನೆ ಮಾಡೋದಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ಬಡವರು ಅಂದರೆ ಓಟ್ ಮಾತ್ರ ನಿಮಗೆ ಬೇಕಾಗಿರೋದು. ಮಾನ್ಯ ಎಲ್ಲ ಜನಪ್ರತಿನಿಧಿಗಳೇ, ನಮ್ಮ ದಲಿತರನ್ನು ಇದೇ ರೀತಿ ನೀವು ನೆಗ್ಲಿಜೆನ್ಸಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ಆದರೆ ನಮ್ಮ ಓಟಿಗೆ ಬೆಲೆ ಇದೆ. ನಮ್ಮ ಸಾವುಗಳಿಗೆ, ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಮ್ಮ ಓಟ್ ಮಾತ್ರ ಬೇಕು. ಈ ಬಾರಿ ಯಾರಾದರೂ ನಮ್ಮ ಮನೆ ಬಾಗಿಲ ಹತ್ರ ಬಂದರೆ ನಾವು ನಿಲ್ಲಿಸ್ಕೇಳಬೇಕಾಗುತ್ತೆ. ನಮಗೆ ಬಡವರಿಗೆ ಬೆಲೆ ಕೊಡ್ತಕ್ಕಂಥ ಯಾವುದೇ ಪ್ರತಿನಿಧಿ ಆಗಲಿ, ಯಾವರೇ ಆಗಿರಲಿ, ನಮ್ಮ ಮತ ಕೇಳಬೇಕಾದ್ರೆ ನೈತಿಕತೆ ಹಕ್ಕಿರ್ಬೇಕು, ಮೂಲಭೂತ ಸೌಕರ್ಯಗಳು ಕೊಡ್ಬೇಕು, ಆರೋಗ್ಯದ ಸೌಕರ್ಯಗಳು ಬೇಕು.
ಐಡಿಹಳ್ಳಿ PHC ಸೆಂಟರ್ನಲ್ಲಿ ಒಂದು ಶಾಸಕರ ಅನುದಾನದಲ್ಲಿ ನಮಗೊಂದು ಆಂಬುಲೆನ್ಸನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಾನ್ಯ ಗೌರವಾನ್ವಿತ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಮತ್ತು ಎಲ್ಲ ಹೋಬಳಿಗಳಲ್ಲೂ ಮಾನ್ಯ ಸರ್ಕಾರ ಒಂದು ಆಂಬುಲೆನ್ಸನ್ನು ರಿಸರ್ವ್ ಆಗಿ ಇಡಬೇಕು. ಮತ್ತು ಇದೇ ರೀತಿ ಸಮಸ್ಯೆಗಳಾದರೆ ಆಂಬುಲೆನ್ಸ್ಗಳ ಕೊರತೆ ಆದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಇದೇ PHC ಸೆಂಟ್ರು ಆರೋಗ್ಯ ಕೇಂದ್ರದಲ್ಲೇ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಇದನ್ನು ಈಡೇರಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ. ಇಲ್ಲಿ ಹೋಬಳಿ ಕೇಂದ್ರದಲ್ಲಿ ಒಂದು ಹಾಸ್ಪಿಟ್ಲು PHC ಇದೆ. ಇದರಲ್ಲಿ 24 ಗಂಟೆ ಇಂಟು 7 ಹೆರಿಗೆ ಆಸ್ಪತ್ರೆಯ ಸವಲತ್ತಿದೆ. ಮತ್ತು ಎಲ್ಲ ಡಾಕ್ಟ್ರುಗಳು ಮತ್ತು ಇಲ್ಲಿ ಎಲ್ಲ ವೈದ್ಯಕೀಯ ಸವಲತ್ತುಗಳು 24 ಗಂಟೆನೂ ಸಿಗಬೇಕು. ನಮ್ಮ ಐಡಿಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಹೆಚ್ಚು ಇದು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು. ಮತ್ತು 108 ಒಂದು ಆಂಬುಲೆನ್ಸು ಇಲ್ಲಿ ರಿಸರ್ವ್ ಆಗಿರಬೇಕು. ಮತ್ತು ಎಲ್ಲ ಹೋಬಳಿಗಳಲ್ಲೂ ಇದು ರಿಸರ್ವ್ ಆಗಿರಬೇಕು ಅನ್ನೋದು ನಮ್ಮ ಬೇಡಿಕೆ. ಮತ್ತು ನಮ್ಮ ಭಾಗದಲ್ಲಿ ಗಡಿನಾಡು ಪ್ರದೇಶ ಆಗಿರೋದ್ರಿಂದ ಕುಗ್ರಾಮಗಳು ಆ ಭಾಗದಲ್ಲಿ ಇಲ್ಲಿ ಹೆಚ್ಚಿನ ಆರೋಗ್ಯ ಸವಲತ್ತುಗಳು ಸಿಕ್ಕಿರೆ ಬಡಪಾಯಿಗಳು, ಬಡವರು, ಎಲ್ಲರೂ ನಿರ್ಗತಿಕರು ಎಲ್ಲರಿಗೂ ಒಂದು ಸೌಲಭ್ಯ ಸಿಕ್ಕಿ ಒಂದು ಪ್ರಾಣಿ ಹಾನಿಗಳನ್ನು ತಪ್ಪಿಸ್ಬೋದು. ಅದಕ್ಕೆ ಜಿಲ್ಲಾಡಳಿತ, ತಾಲೂಕಾಡಳಿತ ಈ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಬಾಲಕೃಷ್ಣ, ಐಡಿಹಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸಾಮಾಜಿಕ ಸಂಘರ್ಷ ಸಮಿತಿ, ತುಮಕೂರು. ಬರೋಕ್ಕಿಂತ 15 ನಿಮಿಷ ಮುಂಚಿತವಾಗಿ ಪ್ರಾಣ ಹೋಗಿದೆ. ಮುಂಚಿತವಾಗಿ ಬಂದಿದ್ರೆ ಪ್ರಾಣ ಉಳಿಬೋದಿತ್ತು ಅಂತ ಅವ್ರ ಆರೋಪ ಇದೆ. ಇದು ಆರೋಗ್ಯ ಇಲಾಖೆ ಮುಖ್ಯ ನಿರ್ಲಕ್ಷ್ಯ ಕಾಣ್ತಾ ಇದೆ ಅಂತ ಅವ್ರು ದೂರು ಮಾಡ್ತಾ ಇದ್ದಾರೆ. ಸರ್, ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ, ಮೆಡಿಕಲ್ ಆಫೀಸರ್ ಐಡಿಹಳ್ಳಿ. ಇದು 108 ಆ್ಯಂಬುಲೆನ್ಸು ನಮ್ಮ ಮಧುಗಿರಿಯಲ್ಲಿ 3 ಕಡೆ ವರ್ಕಿಂಗಲ್ಲಿದೆ ಸರ್. ಐಡಿಹಳ್ಳಿಲಿ ಒಂದು 2 ಡೇಸ್ ಬ್ಯಾಕ್ ಬಂದು ಇದು ರಿಪೋರ್ಟ್ ಆಗಿದ್ದಾರೆ. ಬಟ್ ಡೇ ಟೈಮಲ್ಲಿ ಇರ್ತಾರೆ. ಫೋನ್ ಮಾಡಿದರೆ ನೈಟ್ ಟೈಮಲ್ಲಿ ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಡವನಹಳ್ಳಿಯಿಂದ ಫೋನ್ ಮಾಡಿ ಕರೆಸಿದ್ದಾರೆ. ಬಡವನಹಳ್ಳಿಯಿಂದ ಬರೋ ಟೈಮು ಒಂದು 30 ಮಿನಿಟ್ಸಿಂದ 45 ಮಿನಿಟ್ಸ್ ಬೇಕಾಗುತ್ತೆ ಇಲ್ಲಿ ಬರೋಕ್ಕೆ. ಅಷ್ಟರಲ್ಲಿ ಬಂದಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಮತ್ತು ನಿಮ್ಮ ರಾತ್ರಿ ನಿಮ್ಮ ಸಿಬ್ಬಂದಿಯವರು ಮತ್ತು ಏನು ಸ್ಟಾಫ್ ನರ್ಸ್ ಅವರೇ ಯಾರೂ ಇರಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇದೆ ನಿಮ್ಮ ಸಿಬ್ಬಂದಿಯವರು ಇದ್ದಾರೆ ಸರ್. ಇದ್ರು ನಿನ್ನೇನು ಕೂಡ ಇದ್ರು. ನೈಟ್ ಇರಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರೋದು. ಸರ್ ಇಲ್ಲ, ಇರ್ತಾರೆ ಸರ್. ನೈಟ್ ಇರ್ತಾರೆ ಸರ್.